ಕೇಂದ್ರ ಸರ್ಕಾರವು ಆಮದಾಗುವ ಕರಿಮೆಣಸಿಗೆ ಕೆಜಿ ಕನಿಷ್ಠ 500 ರೂಪಾಯಿ ಆಮದು ದರ ನಿಗದಿಪಡಿಸಿದೆ. ಕೇಂದ್ರ ವಾಣಿಜ್ಯ ಇಲಾಖೆಯ ಮಹತ್ವದ ನಿರ್ಧಾರದಿಂದ ಭಾರತದ ಕರಿಮೆಣಸು ಬೆಳೆಗಾರರ ಆತಂಕ ದೂರವಾಗಿದ್ದು, ಮುಂದಿನ ದಿನಗಳಲ್ಲಿ ಕರಿಮೆಣಸಿಗೆ ಉತ್ತಮ ಬೆಲೆ ಮತ್ತು ಬೇಡಿಕೆ ದೊರೆಯಲಿದೆ ಎಂದು ಕಾಳುಮೆಣಸು ಬೆಳೆಗಾರರ ಸಂಘಗಳ ಸಮನ್ವಯ ಸಮಿತಿ ಹೇಳಿದೆ. ಮಂಗಳೂರಿನಲ್ಲಿ ಕ್ಯಾಂಪ್ಕೋ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಸಂಚಾಲಕ ಕೊಂಕೋಳಿ ಪದ್ಮನಾಭ ಅವರು, ಕೇಂದ್ರ ವಾಣಿಜ್ಯ ಇಲಾಖೆಯ ಮಹತ್ವದ ನಿರ್ಧಾರವನ್ನು ದಕ್ಷಿಣ ಭಾರತ ಬೆಳೆಗಾರರ ಸಮನ್ವಯ ಸಮಿತಿ ಸ್ವಾಗತಿಸುತ್ತದೆ. ಈ ವರ್ಷದ ನವೆಂಬರ್ನಲ್ಲಿ ಭಾರತಕ್ಕೆ ವಿದೇಶಗಳಿಂದ ಕರಿಮೆಣಸು ಆಮದು ಹೆಚ್ಚಳದಿಂದಾಗಿ ಭಾರತದಲ್ಲಿ ಬೆಳೆದ ಕರಿಮೆಣಸಿಗೆ ಬೇಡಿಕೆ ಮತ್ತು ಬೆಲೆಯಲ್ಲಿ ತೀವ್ರ ಕುಸಿತ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ 14 ಬೆಳೆಗಾರರ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿ ಸಮನ್ವಯ ಸಮಿತಿ ರಚಿಸಲಾಗಿತ್ತು. 15 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಸಚಿವ ಸುರೇಶ್ ಬಾಬು ಅವರು 13 ದಿನಗಳಲ್ಲಿಯೇ ಕರಿಮೆಣಸಿನ ಅಕ್ರಮ ಆಮದಿಗೆ ಕಡಿವಾಣ ಹಾಕಲು ಕ್ರಮ ಕೈಗೊಂಡಿರುವುದು ಸಂತಸ ತಂದಿದೆ. ಇದೀಗ ಆಮದಾಗುವ ಕರಿಮೆಣಸಿಗೆ ಕೆಜಿಗೆ 500 ರೂಪಾಯಿ ಆಮದು ದರ ವಿಧಿಸುವುದರಿಂದ ಕರಿಮೆಣಸು ಆಮದು ನಿಯಂತ್ರಣವಾಗಲಿದೆ ಎಂದರು. ಇನ್ನು ಬೆಳೆಗಾರರ ಸಂಘಟನೆಯ ಮನವಿ ಮತ್ತು ಸಲಹೆಗೆ ಮನ್ನಣೆ ನೀಡಿದ ಕೇಂದ್ರ ಸರ್ಕಾರ, ಸಾಂಬಾರ್ ಮಂಡಳಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ, ಪ್ರತಾಪ್ ಸಿಂಹ ಹಾಗೂ ರಾಜ್ಯ ಸರ್ಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ, ಉಪಾಧ್ಯಕ್ಷ ಶಂಕರ್ ನಾರಾಯಣ ಭಟ್, ವ್ಯವಸ್ಥಾಪಕ ನಿರ್ದೇಶಕ ಸುರೇಶ್ ಭಂಡಾರಿ, ನಿರ್ದೇಶಕ ಕೃಷ್ಣ ಪ್ರಸಾದ್ ಮಡ್ತಿಲಾ, ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಉಪಾಧ್ಯಕ್ಷ ಡಾಕ್ಟರ್ ಎಚ್.ಟಿ. ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ತುರುಮಲೇಶ್ವರ್, ಕಾಫಿ ಬೆಳೆಗಾರರ ಸಂಘದ ಪ್ರವೀಣ್ ದೇವಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಆತ್ಮೀಯ ಕೇಂದ್ರ ಸರ್ಕಾರ ರೈತರ ಈಡೇರಿಸುವ ಐತಿಹಾಸಿಕ ಕೆಲಸಕ್ಕೆ ಮುಂದಾದದನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಬಂದಂತಹ ಎಲ್ಲ ಪತ್ರಿಕಾಗೋಷ್ಠಿ ಬಯಸ್ತಾ ನಮ್ಮೊಂದಿಗೆ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಕೊಂಕೋಳಿ ಪದ್ಮನಾಭನವರು ಅತ್ಯಂತ ಸಂತೋಷದ ದಿನ. ಕಾಳುಮೆಣಸಿನ ಆಮದು ದರವನ್ನು ಸರ್ಕಾರ 500 ರೂಪಾಯಿ ಮಾಡಿ ಕೆಜಿಗೆ 500 ರೂಪಾಯಿ ಮಾಡಿದೆ. ನಿಮ್ಮ ಎನ್ವಲಪಿನ ಒಳಗಡೆ ಒಂದು ನೋಟಿಫಿಕೇಶನ್ ಇದೆ. ಈ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು. ಮೊದಲು ಏನ್ ಮಾಡ್ತಿದ್ರಂದ್ರೆ, ಯಾವ್ದಾದ್ರು ಒಂದು ಕ್ವಾಲಿಟಿಯ ಮೆಣಸಿಗೆ 500 ರೂಪಾಯಿ ಮಾಡ್ತಿದ್ರು, ಬಾಕಿ ಉಳಿದದಕ್ಕೆಲ್ಲ ಕಡಿಮೆ ಮಾಡ್ತಿದ್ರು. ಸರ್ಕಾರಕ್ಕೆ ಗೊತ್ತಿತ್ತು ಬೇರೆ ಹೆಸರುಗಳಲ್ಲಿ ಕಾಳುಮೆಣಸು ತುಂಡಾಗಿರುವುದು, ಕಾಳುಮೆಣಸು ಧೂಳು, ಈ ಹೆಸರುಗಳಲ್ಲಿ ಕೂಡ ಇಂಪೋರ್ಟ್ ಆಗ್ಬೋದು ಅಂತ ಹೇಳುವಂತ ದೃಷ್ಟಿಯಿಂದ ಇಲ್ಲಿರುವಂತ ಎಲ್ಲ